ಮಾತಿನ ಮುಂಚೆ ನಾನು ಅವರ ಜೊತೆ ಒಂದು 10 ನಿಮಿಷ ಮಾತಾಡುವಾಗ ಅವರ ಪ್ರಾಯಕ್ಕೆ ನಿಜವಾದ ಪ್ರಾಯಕ್ಕೆ ಮತ್ತು ಮನಸ್ಸಿನ ಪ್ರಾಯಕ್ಕೆ ಸಂಬಂಧ ಇಲ್ಲ ಅಂತ ಇತ್ತು. ಬಹಳ ಒಂದು ಉತ್ಸಾಹದಿಂದ ಅವರ ಸದನ ನಾವು 20 ನಿಮಿಷ ಮಾತಾಡಿದ್ವಿ. ಅವರ ಆಸಕ್ತಿ ಮತ್ತೆ ಅವರ ಕೆಲಸ ಮತ್ತು ಅವರ ಅನುಭವ ಎಲ್ಲವೂ ಅವರನ್ನು ಮಾತಾಡಿದ್ರೆ ಖಂಡಿತವಾಗಿ ಯಾರು ಕೂಡ ಹೋಗಿ ಅವರನ್ನು ಮಾತಾಡಿರೋದ್ರ ಬಗ್ಗೆ ನನಗೇನು ಅನುಭವ ಇದೆ ಅದು ನಿಮಗೆ ಕೂಡ ಆಗ್ತದೆ ಅನ್ನೋ ಖಂಡಿತವಾಗಿ ನನಗೆ ನಂಬಿಕೆ ಇದೆ. ಸೊ ಈ ಸಂದರ್ಭದಲ್ಲಿ ಇವತ್ತು 7ನೇ ವರ್ಷದ ಹಲಸು ಹಣ್ಣು ಮೇಳದ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಮಾಪಲತೋಟ ಸುಂದರ ಭಟ್ ಸರ್, ನೀವು ಒಂದು ಸನ್ಮಾನ ಭಾಷಣ ಕೊಡಬೇಕು ಅಥವಾ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಕೇಳ್ತಾರೆ. ಅನುಭವದಲ್ಲಿಗೆ ಆಗ್ತಾ ಉಂಟು. ಆದರೆ ಮಾತಾಡೋದು ಯಾವ ರೀತಿ ಮಾತಾಡಬೇಕು ಅಂತ ಹೇಳುವಂಥದ್ದೇ ನನ್ನ ಮನಸ್ಸಿಗೆ ಕಾಣ್ತಾ ಉಂಟು. ಆದರೆ ನಾನು ಮಾತಾಡಿ ಹೊರಟೋದು ಜಾಸ್ತಿ ಆಗ್ತದೆ. ಹಾಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ನಾನು ತಯಾರಾಗಿಲ್ಲ. ಚುರುಕಾಗಿ ಕೆಲವು ವಿಷಯಗಳು ಹೇಳಿಬಿಡ್ತೇನೆ. ಈ ಕಸಿ ಕಟ್ಟುವುದು ಹುಡುಕುವಂಥದ್ದು ಶುರು ಮಾಡಿದ್ದು 1995 ಇಸ್ವಿಯಿಂದ ನಾನೇ ಸ್ವತಃ ಕತ್ತು ಮಾಡಲಿಕ್ಕೆ ಹೊರಟು 94ನೇ ಇಸ್ವಿಯ ನಂತರ ಸ್ವಲ್ಪ ಹೆಚ್ಚಿಗೆ ಹೊರಟೆ. ಯಾರೊಂದರೂ ಅಪೇಕ್ಷೆ ಪಡಲಿಲ್ಲ, ಯಾರೊಂದೂ ಆಲೋಚನೆ ಮಾಡಲಿಲ್ಲ. ಆದರೆ ಈಗ ಮೂಲ ಕಾರಣ ಅಡಿಕೆ ಮಕ್ಕಳಿಗೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಕಾರಣ ಇದ್ದೀನಿ. ಆದರೆ ಈ ಸಮೃದ್ಧಿ ಬಳಗವೇ ನನಗೆ ಒಂದು ಪಾಠ ಕಲಿಸಿಕೊಟ್ಟದ್ದು. ಅಲ್ಲಿಂದ ನಂತರ ನಾನು ಮುಂದಕ್ಕೆ ತೆಗೆದುಕೊಂಡು ಹೋದೆ, ಮಾಡಿಕೊಂಡು ಬಂದೆ. ಈ 28-30 ವರ್ಷದಲ್ಲಿ ನಿಜವಾದ ಪ್ರಶಸ್ತಿ ನನಗೆ ಕೊಟ್ಟದ್ದು ಯಾವ ಅಂತ ಕೇಳಿದರೆ ಮನೋಹರ ಉಪಾಧ್ಯಾಯರು. ಈ 30 ವರ್ಷದಲ್ಲಿ ಇಷ್ಟೊಂದು ವಿವಿಧ ರೀತಿಯ ತಳಿಗಳ ಸಂರಕ್ಷಣೆ ಮಾಡಿ ಹೊರಟ ಏಕಮೂರ್ತಿ ಅಂತ ಇದ್ರೆ ಈಗ ಅವರು. ಈಗ ಪ್ರತಿಯೊಬ್ಬರಿಗೆ ಅದರಿಂದಾಗಿ ಹೆಚ್ಚಿಗೆ ಮನಸ್ಸಿಗೆ ಒಂದು ಸಮಾಧಾನವಾಗ್ತಾ ಉಂಟು. ಎಲ್ಲರೂ ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ನನಗೆ ತೃಪ್ತಿ ಬಂದು ನಾನು ಮಾಡಿದ ಸಾಧನೆಗೆ 30 ವರ್ಷ ನಾನು ಆ ಫಲ ಸಿಕ್ಕಬೇಕಾದರೆ ನಾನು ಕಾಯಬೇಕಾಗಿ ಬಂದೆ. ಇದೇ ರೀತಿ ಈಗ ಹಲಸಿನ ವಿಷಯದಲ್ಲಿ ಅಷ್ಟೇ ಯಾರು ಆ ರೀತಿಯ ಪ್ರಯೋಗ ಹೊರಟು ಕಡಿಮೆ ಅಂತ ಹೇಳಬೇಕಷ್ಟೆ. ಅದೇ ರೀತಿ ಮಾಡಿದಾಗ ಹಲಸಿನ ಒಂದು ತಳಿ ಉಳಿಸಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳುವಂಥದ್ದು ಒಂದು ನನ್ನ ಭಾವನೆ. ಹಾಗೆ ಯಾರಾದರೂ ಅದೇ ರೀತಿಯ ಒಂದು 5 ಎಕರೆ ಸ್ಥಳದಲ್ಲಿ ಜೀನ್ಸ್ ಬೆಳೆಗೆ ಮಾಡಿ ಅದನ್ನು ಬೆಳೆಸಿದಾಗ ನಾವು ಪ್ರಕೃತಿಗೆ ಒಂದು ಸಹಾಯ ಮಾಡಿದಾಗ ಆಗ್ತದೆ ಮತ್ತು ಪ್ರಕೃತಿಯಲ್ಲಿ ಉಳಿಸಿದಾಗ ಆಗ್ತದೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ